ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸಿದ ತೃಪ್ತಿ ನನ್ನಲ್ಲಿದೆ ಎಂದು ಮಾಜಿ ಉಸ್ತುವಾರಿ ಸಚಿವ ರಮನಾಥ್ ರೈ ತಿಳಿಸಿದರು. ಪೆರಾಜೆ ಬಹುಗ್ರಾಮ ಕುಡಿಯುವ ನೀರಿನ ಘಟಕಕ್ಕೆ ಭೇಟಿ ನೀಡಿದ ಬಳಿಕ ಪತ್ರಕರ್ತರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಬಿ ರಮನಾಥ್ ರೈ, ತಾಲೂಕಿನ ಜನತೆಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು 5 ಯೋಜನೆಗಳನ್ನು ತಾಲೂಕಿಗೆ ಮಂಜೂರು ಮಾಡಿ 3 ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ತೃಪ್ತಿ ನನಗಿದೆ. ಇಡೀ ತಾಲೂಕಿಗೆ ಬಹುಗ್ರಾಮ ಕುಡಿಯುವ ನೀರು ಒದಗಿಸಬೇಕೆನ್ನುವ ನನ್ನ ಕನಸು ನನಸಾಗಿದೆ. ತಾಲೂಕಿನ ಕುಡಿಯುವ ನೀರಿನ ಸಮಸ್ಯೆ ಹೋಗಲಾಡಿಸುವ ನಿಟ್ಟಿನಲ್ಲಿ ಮಹತ್ವದ 5 ಯೋಜನೆಗಳು ಮಂಜೂರಾಗಿದ್ದವು. ಈಗಾಗಲೇ 26 ಕೋಟಿ ವೆಚ್ಚದ ಕರೋಪಾಡಿ ಹಾಗೂ 36 ಕೋಟಿ ವೆಚ್ಚದ ಸಂಗಬೆಟ್ಟು ಯೋಜನೆಗಳು ಅನುಷ್ಠಾನಗೊಂಡಿದ್ದು, ಮಾಣಿ 3ನೇ ಯೋಜನೆಯಾಗಿದ್ದು ಟೆಂಡರ್ ಮೊತ್ತ 19 ಕೋಟಿ ವೆಚ್ಚದಲ್ಲಿ ಅನುಷ್ಠಾನ ಹಂತದಲ್ಲಿ ಇದೆ ಎಂದು ಹೇಳಿದರು. ಹೋಗಲಾಡಿಸುವ ದೃಷ್ಟಿಯಲ್ಲಿ ಮಹತ್ವದ 5 ಯೋಜನೆಗಳು ಮಂಜೂರಾತಿಯಾಗಿದೆ ಅನ್ನುವಂಥದ್ದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನನ್ನ ಒಂದು ಆಶೋತ್ತರದ ಕನಸಿನ ಒಂದು ಕಾರ್ಯಕ್ರಮ. ಭಾಳ ವರ್ಷಗಳ ಹಿಂದೆ ಮಹಮ್ಮದ್ ಪದವಿನಲ್ಲಿ ಗಣೇಶ್ ಬೈಗಳು ಅಂತಿದ್ದರು. ಅವ್ರು ಹೇಳ್ತಾ ಇದ್ರು, ಪೂರ್ವಲ್ಲಿ ತೆಗೆದು ಜನರಿಗೆ ನೀರು ಕೊಡಲಿಕ್ಕೆ ಕಷ್ಟ ಸರ್, ಅದಕ್ಕೆ ನದಿಯಿಂದ ನೀರನ್ನು ಎತ್ತಿ ಹಳ್ಳಿಗೆ ಯಾಕೆ ತರಲಿಕ್ಕೆ ಆಗೋದಿಲ್ಲ. ನಾನು ಅವಾಗ ನನಗೆ ಆಶ್ಚರ್ಯ ಆಯಿತು, ಇವರು ಯಾಕೆ ಹೇಳಿ ಈ ಮಾತನ್ನು ಹೇಳ್ತಾರೆ, ಇದಾಗುವ ಹೋಗುವ ಪಂಚಾಯತ್ಗೆ ಅಂತೇಳಿ ನನಗೆ ನಗು ಬಂತು. ಆದರೆ ಕ್ರಮೇಣ ಆ ಮಾತುಗಳಿಗೆ ಒಂದು ಪುಷ್ಟಿ ಸಿಗುವ ರೀತಿಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಕಾರ್ಯಕ್ರಮ ಶುರುವಾಯಿತು. ಆ ಸಂದರ್ಭದಲ್ಲಿ ನಾನು ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. 5 ಯೋಜನೆಗಳು ಕೆಲವು ಸರಿ ಪತ್ರಿಕೆಯಲ್ಲಿ ಬರ್ತದೆ, ಜಿಲ್ಲೆಯಲ್ಲಿ 5 ಯೋಜನೆ, ಬಂಟ್ವಾಳ ತಾಲೂಕಿನಲ್ಲಿ 5 ಯೋಜನೆ. ಯಾಕೆಂತ ಹೇಳಿದ್ರೆ ಅದೊಂದು ಕ್ಲಾರಿಫಿಕೇಶನ್. ಉಳಿದ ಬೇರೆ ಒಂದು ಅರ್ಧ ಆಗಿರ್ತಕ್ಕಂಥ ಯೋಜನೆ, ಅದು ರಾಜೀವ್ ಗಾಂಧಿ ಡ್ರಿಂಕಿಂಗ್ ಮಿಷನ್ 20 ವರ್ಷಗಳ ಹಿಂದೆ ಪ್ರಾರಂಭವಾದ್ದು, ಅದು ಮುಕ್ತಾಯ ಆಗಿರಲಿಲ್ಲ. ಅದನ್ನು ಮುಕ್ತಾಯ ಮಾಡಲಿಕ್ಕೆ ಬಹುಗ್ರಾಮ ಕುಡಿಯುವ ಯೋಜನೆಗೆ ಸೇರಿಸಿ ಅದನ್ನು ಮುಕ್ತಾಯ ಮಾಡಿದೆ. ಆದರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಂಜೂರಾತಿಯಾಗಿ ಅನುಷ್ಠಾನ ಆಗಿರುವುದು 5 ಮಾತ್ರ ನಮ್ಮ ಜಿಲ್ಲೆ. 5 ಮಾತ್ರ ನಮ್ಮ ಜಿಲ್ಲೆ. ಅದು ಬಂಟ್ವಾಳ ತಾಲೂಕಿನಲ್ಲಿ ಮಾತ್ರ. ಒಂದು ಕರೋಪಾಡಿ ಸ್ಕೀಮ್ ಅಂಥೇಳಿ 26 ಕೋಟಿ ರೂಪಾಯಿದು, 36 ಕೋಟಿದು ಸಂಗಬೆಟ್ಟು ಯೋಜನೆ. ಇದು ತಮಗೆಲ್ಲ ಗೊತ್ತಿದೆ, ಇದು ಅನುಷ್ಠಾನ ಆಗಿರ್ತಕ್ಕಂಥ. ವೇರಿಯೇಷನ್ಸ್ ಕೆಲವು ಸರಿ ಆಗುತ್ತೆ, ಸ್ವಲ್ಪ ಜಾಸ್ತಿ ಆಗುತ್ತೆ, ಕೆಲವು ಸರಿ ಕೆಲಸ ಆಗ್ತಾ ಇರುತ್ತೆ. ಪ್ರಾರಂಭ ಆಗುವಾಗ ಒಂದು ಮತ್ತೆ ಇರುತ್ತೆ, ಮುಗಿಯಾಗಿರುತ್ತೆ. ಇದು 3ನೇ ಯೋಜನೆ, ಮಾನಿ ಯೋಜನೆ. ಇದು ಮಂಜೂರಾತಿ ಆಗುವಾಗ ಯೋಜನೆ ಒಟ್ಟು ಅಂದಾಜು ಮೊತ್ತ 16 ಕೋಟಿ 46.70 ಲಕ್ಷಗಳು. ಅದು ಟೆಂಡರ್ಗೆ ಬರುವಾಗ 19 ಕೋಟಿ 18 ಲಕ್ಷ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಂಜುಳಾ ಮಾಧವ ಮಾವೆ, ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಎಂಎಸ್ ಮಹಮ್ಮದ್, ಪದ್ಮಶೇಖರ್ ಜೈನ್, ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಹಾಸ್ ಕರ್ಕೇರ, ಉಪಾಧ್ಯಕ್ಷರಾದ ಅಬಸ್ ಆಲಿ ಮತ್ತಿತರರು ಉಪಸ್ಥಿತರಿದ್ದರು.